ಅಧಿಕಾರಿಗಳು ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳಿಗೂ ಸರಿಯಾದ ಗುಮನ ಕೊರಜೆರಂಡ ಅಂಚಿನ ಅಧಿಕಾರಿಗಳ ಮಿತ್ತ ಮೇಲಧಿಕಾರಿಗಳಿಗೂ ಬರೆದು ಪಾಡುಡು ಅಧಿಕಾರಿಗಳು ಉದಾಸೀನ ಹೊಡೆದು ಪಿದೈ ಬರುಡುಂದು ಬಂಟ್ವಾಳ ಶಾಸಕರು ರಾಜೇಶ್ ನಾಯಕ್ ಬಿಸಿ ರೋಡ್ ನಡಪಾಯಿನ ಸಭೆಟ್ ಪಂತೆರ ಬಿಸಿ ರೋಡ್ದ ಎಸ್ಜಿಆರ್ಎಸ್ವೈ ಸಭಾಂಗಣುಡು ಅಧಿಕಾರಿಗಳು ಬೊಕ್ಕ ಗ್ರಾಮ ಪಂಚಾಯತ್ ಗುರ್ಕಾರ್ಲೆನ ವಿಶೇಷ ಬುಳಿಚಿಲು ಪಿಂದೊನ್ನ ಸಭೆ ನಡಪಾದಿತ್ತೆರ ಸಭೆಟು ಶಾಸಕರು ರಾಜೇಶ್ ನಾಯಕ್ ಪಾತಿರ್ದು ಪಂಚಾಯತ್ ಗುರ್ಕಾರ್ಲು ಬೊಕ್ಕ ಅಧಿಕಾರಿಲೆನ ನಡುಟು ತೆರಿಯೊನ್ನ ಬಗೆಟು ಉಪ್ಪುನ ಕೊರತೆಯನ್ನು ದೂರ ಮಲ್ಪರೆ ತಹಶೀಲ್ದಾರರು ಕ್ರಮದೆತ್ತನುಡು ಹೊಂದಾಣಿಕೆ ಇಜ್ಜಿಂಡ ಜನಕ್ಲಿಗೆ ಅನ್ಯಾಯ ಆಪುಂಡು ಅಧಿಕಾರಿಗಳು ಗ್ರಾಮ ಪಂಚಾಯತ್ ಜನಪ್ರತಿನಿಧಿನಕ್ಲಿಗೆ ಸರಿಯಾದ ಗುಮನ ಕೋರ್ಜೆರಂಡ ಅಂಚಿನ ಅಧಿಕಾರಿಲೆನ ಮಿತ್ತು ಮೇಲಧಿಕಾರಿಗಳಿಗೂ ಬರೆದು ಪಾಡುಂಡು ಅಧಿಕಾರಿಗಳು ಉದಾಸೀನ ಹೊಡೆದು ಪಿದೈ ಬರುಡು ಒಂದು ಪಂಡೇರ ವಾ ಪಂಚಾಯತ್ಲೆಡ್ ಸಮಸ್ಯೆಲುಂಡು ಅಂಚಿನ ಪಂಚಾಯತ್ಲೆನ ಒಟ್ಟುಗ ಅಧಿಕಾರಿಗಳು ಹೊಂದಾಣಿಕೆ ಮಲ್ತದು ಸರ್ವೆ ಕಾರ್ಯ ನಡಪಾದು ಪರಿಹಾರಗೂ ಕ್ರಮದೆತ್ತನುಡು ಮೂಜಿ ತಿಂಗಳು ಈ ಮಾತ ಕೆಲಸ ಮುಗಿಪೊಡೊಂದು ಶಾಸಕರು ಪಂಡೇರ ಕೊಲ್ನಾಡ್ ಮಸಣ ಜಾಗೆ ನಿಗಂಟ ಬಗೆಟ್ ಪಂಚಾಯತ್ ಗುರ್ಕಾರ್ಯರು ಸುಭಾಷ್ ಚಂದ್ರ ಶೆಟ್ಟಿ ವಿಷಯದೊಂಬುದಿಯೇರ ಇಲ್ಲಡಿ ಜಾಗೆ ಅಜತದ ಕಡೆ ಸಾವನ ಬದಲು ಹಕ್ಕುಪತ್ರ ತುರ್ತು ಇಲವಾರಿ ಆವಡುಂದು ಕುಕ್ಕಿಗಟ್ಟೆ ಗ್ರಾಮ ಪಂಚಾಯತ್ ಗುರ್ಕಾರ್ಯರು ದಿನೇಶ್ ಸುಂದರ ಶಾಂತಿ ಒತ್ತಾಯ ಮಲ್ತೆರ ಗಣಪತಿಯಲ್ಲಿ ಸಮಾಪನ ಮಾಡಬೇಕು ಅಂದ್ರೆ ಬೈಫರ್ಕೇಶನ್ ಮಾಡಬೇಕಾಗುತ್ತೆ ಒಂದು ಹಸಿಗಾರಕ್ಕೆ ಸಪರೇಟು ಪ್ಲಾಸ್ಟಿಕ್ಗೆ ಸಪರೇಟು ಆ ಥರ ನಾವು ಇನ್ನೂ ಸಹ ನಾವು ಒಂದು ದಶಕರಣದಲ್ಲಿ ಸರಿಯಾದ ರೀತಿಯಲ್ಲಿ ಮೆಟಲ್ಸ್ ಹೊಂದ್ಕೊಂಡಿದ್ದೀವಿ ಏನಾದರೂ ಸರ್ವೆ ಹೋಗ್ಬೇಕು ತಾಲೂಕು ಮೀಟಿಂಗ್ ಉಂಟಾ ನೀವು ಅಧ್ಯಕ್ಷರ ಯಾವುದು 6 ದಿವಸ ಪಂಚಾಯತ್ ಯಾವ ಪಂಚಾಯತ್ ಇದ್ದಾರಾ ಆ ಪಂಚಾಯತ್ ಹೋಗಿ ಅವರಿಗೆ ತಿಳಿಸಿ ಅಧ್ಯಕ್ಷರು ಈ ದಿವಸ ಬರ್ಲಿಕ್ಕೆ ಆಗ್ತಾ ಇಲ್ಲ ಹಾಗೆ ಜನರಿಗೆ ಅವರು ಹೇಳ್ತಾರೆ ಇವತ್ತು ಇಲ್ಲ ಇಂಥ ದಿವಸ ಬರ್ತಾರೆ ಆ ದಿವಸ ಬನ್ನಿ ಅಂತ ಅಪ್ಲಿಕೇಶನ್ ಇರಲೇಬೇಕು ನೀವು ನಿಮ್ಮ ಗ್ರಾಮ ಆಗಿಲ್ಲ ಅಪ್ಲಿಕೇಶನ್ ಸರಿ ಇಲ್ಲದಿದ್ರೆ ಸಫರ್ ಆಗೋದು ಸಂಬಳ ಇಲಾಖೆಗೆ ಸಂಬಂಧಪಟ್ಟಂಗೆ ಬಂದ್ರೆ ಅವಾಗ ಒಂದಲ್ಲ ಒಂದು ಟೈಮ್ಗೆ ಅದು ಕಾಂಗ್ರೆಸ್ ಗೌರ್ಮೆಂಟ್ 20 ಲಕ್ಷ ದುಡ್ಡು ಕೊಡ್ತಾರೆ ಅವಾಗ ನೀವು ಘನತ್ಯಾಜ್ಯ ಕಟ್ಟಿ ಇಮಿಡಿಯೇಟ್ ಸ್ವಲ್ಪ ಕ್ರಮ ತಗೊಂಡು ಈಸಿ ಆಗುತ್ತೆ ಅದು ನಾಳೆ ನಿರ್ಣಯ ಮಾಡ್ಕೊಂಡು ಕಳ್ಸ್ಕೊಡಿ.